ಇನಿಯಾಂತುಲೆ ಪೊರ್ಲಾದ ಪಿದರ್ದು ಒಡೆಗು ಪೋತೆ ಅಂದ್ ಪನ್ನಡ ಇಂಚೋಂಡು ಪನ್ನಡ ಪ್ರಕೃತಿದ ನಡುಟು ಈ ಒಂಜಿ ವಿದ್ಯಾರ್ಥಿ ನಿಲಯ ಉಂಡು ಮಸ್ತ್ ಕ್ಲೀನ್ ಆ್ಯಂಡ್ ನೀಟ್ ಹೈಜೀನ್ ಮೇಂಟೈನ್ ಮಾಡಿದ್ರು ಮುಲ್ಪ. ತೀರ್ಪುಗಾರರಾಗಿ ಇಬ್ರು ಸುಂದರಿಯರು ಆಗಮಿಸಿದ್ದಾರೆ, ಹೌದಾ? ಅವರು ಪ್ರಕೃತಿಯನ್ನ ದೇವರಂತೆ ಪೂಜಿಸ್ತಾ ಬಂದಿದ್ದಾರೆ. ಲೆಟ್ ಅಸ್ ನಾಟ್ ಚೂಸ್ ಪೊಲ್ಯೂಷನ್ ಬಟ್ ಚೂಸ್ ಅ ಸೊಲ್ಯೂಷನ್. ಮೊದಲು ನೀನು ಮಾನವನಾಗು. ಏನಾಗು? ಮೊದಲು ಮಾನವನಾಗು. ಸೊ ನಾನು ತುಳುವಲ್ಲಿ ತುಂಬ ಮಾತಾಡ್ತೇನೆ, ಬಟ್ ಕನ್ನಡದಲ್ಲಿ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಇಲ್ಲಗ ಬೈದ ಇಲ್ಲಡಿನಿ ಚಿಕನ್ ಮಲ್ದಿರಿಗೆ ಕೋರಿದ ಸುಕ್ಕ ಮಲ್ದಿನಿ ಆ್ಯಡ್ ಬಕ್ಕ ಕಬಾಬ್ ತೋಜ ಅಂದೆ ಕಬಾಬ್ ಅದಾತು ಮಾತೆರೆಗ್ಲ ಸಲ್ಮೇಲು ಯಾನು ನಿಕ್ಲೇನ ಮೋಕೆದ ಪ್ರಿಯಾಂಕಾ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಡರದ ಬೊಲ್ಪು. ಇನಿಯಾಂತುಲೆ ಪೊರ್ಲಾದ ಪಿದರ್ದು ಒಡೆಗು ಪೋತೆ ಅಂದ್ ಪನ್ನಡ ಉದಕ್ಕೆ ಮಾತ ಕಾರಣ ನಿಕ್ಕುಲೆ ನಾವು ಯೂಟ್ಯೂಬ್ದ ಸಬ್ಸ್ಕ್ರೈಬರ್ಸ್ ಯಾನು ಯೂಟ್ಯೂಬ್ ಬತ್ತದ ಒಂಜಿ ಯೂಟ್ಯೂಬ್ ಚಾನಲ್ ಓಪನ್ ಮಲ್ತದ ವೀಡಿಯೋಸ್ ಪೂರ ಮಲ್ಪೆರೆಗ್ ಪಸಿನ ಹಿಡ್ದು ಬೊಕ್ಕ ಏನನ್ನು ಮಸ್ತ್ ಜನ ಮಸ್ತ್ ಕಡೆಗೆ ಪೋಯಿ ನಲ್ಪ ಐಡೆಂಟಿಫೈ ಗುರುತಿಸಾರಿಗೆ ಒಂಜಿ ಪಸದೇರು ಅಂಚದುಪ್ಪನಗೆ ಎಂಕಿನಿ ಒಂಜಿ ಎಡ್ಡೆ ಅವಕಾಶ ಸಿಕ್ಕದಂಡು ಯಾನು ಇನಿ ಜಡ್ಜ್ ಅದು ಪೋಂದುಲ್ಲೆ ಒಡೆಗು ಪೋಂದುಲ್ಲೆ ಅಂದ್ ಪನ್ನಡ ನಮ್ಮ ಉಡುಪಿಡುಪ್ಪುನ ಅಂಚಿತ್ತಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಒಂಜಿ ವಸತಿ ನಿಲಯ ಉಂಟು, ಹಾಸ್ಟೆಲ್ ಉಂಡು. ಅವು ಸಮಾಜ ಕಲ್ಯಾಣ ಇಲಾಖೆದಾಗನ ಉಡುಪಿಡುಪ್ಪು ನಾವು ಅಜರ್ ಕಾರ್ದ ಕೈತಳ್ದು ಇತನ ಅಡೆಗು ಪೋಂದುಲ್ಲೆ ಅಲ್ಪ ಇನಿ ಕಾಂಪಿಟಿಷನ್ ಉಂಡು ನಮ್ಮ ಸ್ಟೂಡೆಂಟ್ಸ್ನಾಗಲಿಗೆ ಪೊಣ್ಣುಲು ಮಸ್ತ್ ಪೂರಗಲ ಪೊಣ್ಣುಲು ಎಪ್ಪುನು ಆಗಲಿಗೆ ಒಂಜಿ ಕಾಂಪಿಟಿಷನ್ ಉಂಡು. ಒಂದು ಸಿಂಗಿಂಗ್ ಕಾಂಪಿಟಿಷನ್ ಬೊಕ ಪಿಕ್ ಆ್ಯಂಡ್ ಆ್ಯಕ್ಟ್ ಕಾಂಪಿಟಿಷನ್ ಅಂಚನೆ ಡ್ರಾಯಿಂಗ್ ಕಾಂಪಿಟಿಷನ್ ಐತ ಒಂಜಿ ಜಡ್ಜ್ ಅದು ಏನನ್ ಸುಚಿತ್ರಕ್ಕ ಪಂದುಲೇರು ಆರ್ಲಂಚೆರಿ ಇನ್ಸ್ಟಾಗ್ರಾಮ್ ಬಿಡು ಮಸ್ತ್ ಫೇಮಸ್ ಉಲ್ಲೇರು ಡ್ಯಾನ್ಸ್ ಮಲ್ಪೇರು ಬೊಕ ಡ್ಯಾನ್ಸ್ ಕ್ಲಾಸ್ಲ ಐತೆ ಕೊರೊಂದುಲ್ಲೇರು ಪನ್ಪಿನ ಒಂಜಿ ಏನು ವಿಷಯನು ತೆರೆದು ಬತ್ತೆ ಅಂಚ ಆರು ಎಂಕಿನಿ ಅವಕಾಶ ಕೊಡ್ತಾರೆ ಒಂಜಿ ಜಡ್ಜ್ ಅದು ಪೋರೆಗ್ ಇತ್ತೆ ಅಡೆಗೆ ಪೋಂದುಲ್ಲ ಎನ್ನ ಮಾತ ಎಕ್ಸ್ಪೀರಿಯನ್ಸ್ ನಾನು ನಿಕಲೆಗ್ ಪಂಡ ನಿಕ್ಕುಲೆ ಇಂದಕ್ಕೆ ಪೂರ ಕಾರಣ ಅತಿ ಐಕೆ ಬಿಡೋದು ನಿಕಲ್ದ ಶೇರ್ ಮಲ್ಪೆರೆಗುಲ್ಲೆ ಬಲ್ಲೆ ಪೋಯ್. ಮತ್ತೆ ನಮ್ಮ ವಿದ್ಯಾರ್ಥಿ ನಿಲಯಕ್ಕೆ ಬರ್ತೆ ನಮ್ಮ ಒಂದು ಉಡುಪಿಡೆ ಉಂಡು. ನಮ್ಮ ಉಡುಪಿಡೆ ಬ್ರಹ್ಮಗಿರಿ ಹಿಡಿದು ನಮ್ಮ ಬನ್ನಂಜೆಗೆ ಪೋಪಿನ ರೋಡ್ ರೈಟ್ ಸೈಡ್ ಇಂದಿಗೆಲ್ಲ ಸಿಕ್ಕೋದು ತೋಲಿ ಬಿಲ್ಡಿಂಗ್ ಭಾರಿ ಶೋಕು ಉಂಟು. ಗ್ರೀನರಿದ ನಡುಟು ಈ ಒಂಜಿ ಬಿಲ್ಡಿಂಗ್ ಉಂಟು. ಅವಾಗ ಎಂಟು ವೆಲ್ಕಮ್ ಮಾಡ್ಕೊಂಡು ನಾಯಿ ಕಿನ್ನಿ ಉಂಟು ಪೊರ್ಲದ ಕಿನ್ನಿ ಉಂಟು ಕಲರ್ಫುಲ್ಗೆ ಅಯ್ಯೋ ಎಡ್ಡೆ ಜೇತನ ಇದು ನಮ್ಮ ಕೈತಲ್ ಪೋಡ ಐಕ್ ಗರ್ವ ಅರ್ಪುಂಡು ಐತೆ ಅಮ್ಮಗೆ ಗರ್ವ ಅರ್ಪುಂಡು. ಸೊ ನಾವು ಇಷ್ಟ ಬಂದು ಮುಚ್ಚಿ ನಾವೈತೆ ಉಲೈ ಪೋಯಿ ಬಲ್ಲೆ ಎಂಚ ಉಂಟು ಪನ್ನಡ ಪ್ರಕೃತಿದ ನಡುಟು ಈ ಒಂಜಿ ವಿದ್ಯಾರ್ಥಿ ನಿಲಯ ಉಂಡು. ತೋಲಿ ಗ್ರೀನರಿ ಗಿಡ ಎಡ್ಡೆ ಮೇಂಟೈನ್ ಮಾಡಿದೇರು ಬೊಕ್ಕ ಕ್ಲೀನ್ ಲಂಚನೆ ಓಲ್ ತೂಂಡಲ್ಲ ನಿಗಲಿಗೆ ಕಜಾವು ಪ್ರದಾಲ ತೋಜುದು ಮಸ್ತ್ ಕ್ಲೀನ್ ಆ್ಯಂಡ್ ನೀಟ್ ಹೈಜೀನ್ ಮೇಂಟೈನ್ ಮಾಡಿದೇರು ಮುಲ್ಪ. ಇತ್ತೆ ಹೆಂಕಲ್ಲಿಗೆ ನಾನು ಒಂತೆ ಪೊರ್ತುಡು ಕಾಂಪಿಟೇಷನ್ಸ್ ಪೂರ ಸ್ಟಾರ್ಟ್ ಆರೆಗುಂಡು. ಕಾಂಪಿಟೇಷನ್ಸ್ ಏನು ಮಾತೊಪ್ಪುಂಡು ಆಡ್ ಬೊಕ ಜೋಕುಲು ಪೂರ ಎಂಚ ಪರ್ಫಾರ್ಮೆನ್ಸ್ ಕೊರ್ಪೇರು ಎಂಕುಲು ಎಂಚ ಗೈಡ್ ಮಲ್ಪು ಬೊಕ ಏರೇರು ಪೂರ ಪಾತೆರ್ವೇರು ಮಾತುಲು ಏನೊಟ್ಟಿಗೆ ಕುಡಂಚಿ ಜನ ಜಡ್ಜೆಲ್ಲ ಒಲ್ಲೇರು ಅರೆಲ್ಲ ಏನಿಗಳಿಗೆ ನೆಟ್ ಇಂಟ್ರೊಡ್ಯೂಸ್ ಮಲ್ತು ಕೊರೆಗುಲ್ಲೆ ಪೋಯ್ತಾರೆ. ಎಲ್ಲರಿಗೂ ಶುಭ ಮುಂಜಾವು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಹಾಸ್ಟೆಲ್ ಡೇ ನಿಮಿತ್ತವಾಗಿ ಕೆಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಇಂದು ಸಂಗೀತ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಹಾಗೂ ಪಿಕ್ ಆ್ಯಂಡ್ ಆ್ಯಕ್ಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಈ ಸ್ಪರ್ಧೆಗಳ ನಿರ್ಣಾಯಕರಾಗಿ ಆವರಿಸಿರುವ ಪ್ರಿಯಾಂಕಾ ಸಂತೋಷ್ ಮೇಡಮ್ ಅವರು ಹಾಗೂ ಶ್ರೀಮತಿ ಶ್ರೀದೇವಿ ಮೇಡಮ್ ಇವರ ಪರಿಚಯವನ್ನು ಮಾಡಿಕೊಡಬೇಕಾಗಿ ನಮ್ಮ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾದ ಶ್ರೀಮತಿ ಸುಚಿತ್ರಾ ಮೇಡಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ದಿನದಲ್ಲಿ ನಡೆಯುವಂತಹ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಇಬ್ರು ಸುಂದರಿಯರು ಆಗಮಿಸಿದ್ದಾರೆ, ಹೌದಾ? ಚಂದ ಕಾಣ್ತಾ ಇದ್ದಾರೆ ಇಬ್ರು. ಮಕ್ಕಳಿಗೆಲ್ಲ ಆಶ್ಚರ್ಯ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ, ವಿಡಿಯೋ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ. ಒಬ್ರದ್ದು ಪರಿಚಯ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ, ಹೌದಾ? ಶ್ರೀದೇವಿ ಮೇಡಮ್ದು ಪರಿಚಯ ಇದೆ, ಏನು ಗೊತ್ತಿಲ್ಲ ಅಂದರೂ ಮ್ಯಾಮ್ದು ಫ್ರೆಂಡ್ ಅಂತ ಗೊತ್ತಿದೆ. ಸೊ ಮ್ಯಾಮ್ ಫ್ರೆಂಡ್ ಮತ್ತು ITDPಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಒಳ್ಳೆ ಸಂಗೀತಗಾರರು ಕೂಡ ಹೌದು, ಒಳ್ಳೆ ಡ್ಯಾನ್ಸರ್ ಕೂಡ ಹೌದು. ಅವರು ಇವತ್ತಿನ ದಿನ ನಮ್ಮ ನಿಲಯಕ್ಕೆ ತೀರ್ಪುಗಾರರಾಗಿ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಇನ್ನೊಬ್ಬರು ಬಂದಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ಯಾರಿರ್ಬೋದು? ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಯಾರಿರ್ಬೋದು?
ಯೂಟ್ಯೂಬರ್. ಎಸ್, ಯೂಟ್ಯೂಬರ್ ತುಡರದ ಬಲ್ಪು ಅಂತ ಹೇಳಿ ಒಂದು ಚಾನಲನ್ನು ಅವರು ನಡೆಸ್ತಾ ಇದ್ದಾರೆ. ಅದರಲ್ಲಿ 40,000 ಸಬ್ಸ್ಕ್ರೈಬರ್ಸ್ ಅವರ ಯೂಟ್ಯೂಬ್ನಲ್ಲಿದ್ದಾರೆ. ಸೊ ಅವರು ಅದರಲ್ಲಿ ಕೆಲವೊಂದು ಫಂಕ್ಷನ್ಸ್ಗಳ ಬಗ್ಗೆ ಇರ್ಬೋದು ಅಥವಾ ಕಿಚನಿಂದು ಕೆಲವೊಂದು ಹೊಸ ಹೊಸ ಐಟಮ್ಗಳನ್ನು ಮಾಡೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡೋದಿರ್ಬೋದು, ಹೀಗೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ. ಅವರು ಇವತ್ತು ನಮ್ಮ ನಿಲಯಕ್ಕೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ಮತ್ತು ಒಳ್ಳೆಯ ಸಂಗೀತಗಾರರು ಕೂಡ ಹೌದು. ಭಜನೆಯನ್ನು ಕೂಡ ಮಾಡ್ತಾರೆ ಮತ್ತು ಸುಮಾರು ಫಂಕ್ಷನ್ಗಳಿಗೆ MC ಮಾಡಲಿಕ್ಕೆ ಕೂಡ ಹೋಗ್ತಾರೆ. ಯೂಟ್ಯೂಬ್ನಲ್ಲಿ ನೀವೆಲ್ಲ ಅವರನ್ನು ನೋಡ್ಬೋದು. ಸೊ ಇವರು ಕೂಡ ನಮ್ಮ ನಿಲಯಕ್ಕೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಹೇಳಿದೆ, ನನ್ನ ಈ ಥರ ಒಂದು ಕಾಂಪಿಟೇಷನ್ ಇದೆ, ಬರ್ತೀರಾ ಅಂತ ಹೇಳಿ ಸಂತೋಷದಿಂದ ಒಪ್ಕೊಂಡು ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂಚ ಎಂಕಲೇನು ಪೊರ್ಲುಡು ಈ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡು ನಮ್ಮ ಸುಚಿತ್ರ ಸಂತೋಷ್ ಮೇಡಮ್ ಆ ಹಾಸ್ಟೆಲ್ದ ವಾರ್ಡನ್ ಮೇರು ಆರೆಂಕ್ಲೇನು ಮೋಕೆಡು ಎದ್ಕೊಂಡಿರು. ಆಯ್ರದ್ದು ಬೊಕ್ಕ ಸಿಂಗಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಂಡ್ ಸಿಂಗಿಂಗ್ ಕಾಂಪಿಟೇಷನ್ದಲ್ಲ ಅಂಚನೆ ಒಂಜಿ 2 ವಿಡಿಯೋನ ನಾನು ನೆಟ್ ಶೇರ್ ಮಲ್ಪೆ. ಆವಕುಲವೋ ರಂಗ ಅರಿಯಲಾಗದು, ಆವಕುಲವೋ ರಂಗ ಅರಿಯಲಾಗದು, ಆವಕುಲವಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವು ಸತಿಗೆ ತಂದನಂತೆ. ಆವಕುಲವೋ ರಂಗ ಅರಿಯಲಾಗದು. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಏನೈತೆ ಜೀವನದಾಗ ಹೋಗುತ್ತೈತೆ ಮಣ್ಣಾಗ, ಏನೈತೆ ಜೀವನದಾಗ ಹೋಗುತ್ತೈತೆ ಮಣ್ಣಾಗ, ಚಿಂತಿಲ್ದ ಕೂಡುತ್ತೈತೆ ಜಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡುತ್ತೈತೆ ಜಂತಿಲ್ದ ಮನಿಯಾಗ. ಹೆತ್ತ ತಾಯಿಯ ನೆನಪಾಗಿ ನಾ ಹತ್ತೈನ ಮನ ಮರುಗಿ, ಅವಳು ಬರುವುದಿಲ್ಲ ಒಳ್ಳೆ ತಿರುಗಿ, ನಾ ಹತ್ತೈನ ಮನ ಮರುಗಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಧರ್ಮದ ದೀಪ ಹಚ್ಚು ಬಾ, ಶಾಂತಿಯ ಬೆಳಕ ಚೆಲ್ಲು ಬಾ. ಲೋಕದ ಕಣ್ಣಿಗೆ ರಾಧೆಯೋ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡ್ಯಾಕ ಡಮರು ಆಗ್ಯಾವ, ನೀ ನುಡಿಸಿ ಆಡ್ಯಾಕ ಡಮರು ಆಗ್ಯಾವ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಡಮರುವಾಗ್ಯಾವ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಸಿಗುವಳೇನೋ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ
ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಸಿಂಗಿಂಗ್ ಕಾಂಪಿಟೇಷನ್ ತುಯರ್ ಭಾರಿ ಶೋಕುಡೆ ಪದ್ಯ ಬಂತೇರು ಆಯರ್ದು ಬೊಕ್ಕ ಸ್ಪೀಚ್ ಸ್ಟಾರ್ಟ್ ಆಂಡ್ ನಮ್ಮ ಪರಿಸರ ಮಾಲಿನ್ಯದ ಕುರಿತಾದ ಒಂಜಿ ಭಾಷಣ ಸ್ಪರ್ಧೆಲು ಏರ್ಪಡಿಸದಿತ್ತೇರು. ಭಾಷಣ ಸ್ಪರ್ಧೆದಲ್ಲಿ ಅಂಚನೆ ಒಂಜಿ ಕಿಂಜ ವಿಡಿಯೋ ಏನು ಪಾಡುವೆ ತುಲೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹಾಗೂ ನಿರ್ಲಕ್ಷ್ಯದಿಂದ ಪರಿಸರವನ್ನು ಮಾಲಿನ್ಯಗೊಳಿಸುತ್ತಿದ್ದಾನೆ. ಅವನು ಸನಾತನ ಕಾಲದಿಂದಲೂ ನಮ್ಮ ಪರಂಪರೆ ನಮ್ಮ ಹಿಂದಿನ ಪೂರ್ವಜರು ಏನಿದ್ದಾರೆ ಅವರು ಪ್ರಕೃತಿಯನ್ನು ದೇವರಂತೆ ಪೂಜಿಸ್ತಾ ಬಂದಿದ್ದಾರೆ. ಹಾಗಾಗಿ ವೇದಗಳಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಮಾತ ಭೂಮಿ ಪುತ್ರೋ ಅಹಂ ಪೃಥಿವ್ಯ, ಅರ್ಥಾತ್ ಭೂಮಿ ನಮ್ಮ ತಾಯಿ, ನಾವು ಆಕೆ ಮಕ್ಕಳು. Environment means everything around us, like the air we breathe, the water we drink, and plants, animals, and everything. Let us not choose pollution but choose a solution. I have chosen this slogan for a particular reasons. Let us take one big breath and let us realize that the air that fills our lungs, or the water that quenches our thirst, or the food that is produced in our plate is none of us. It's belong to the future generation. ಪರಿಸರ ಏನಕ್ಕೆ ಅಂತಂದರೆ, ಇವಾಗ ನಾವು ದಿನನಿತ್ಯ ಉಸಿರಾಡೋದಾಗಿರ್ಬೋದು, ಬಳಸೋದಾಗಿರ್ಬೋದು, ಪ್ರತಿನಿತ್ಯ ಪ್ರಕೃತಿಯಿಂದ ಏನೇನು ನೈಸರ್ಗಿಕ ಸಂಪನ್ಮೂಲಗಳು ಸಿಗುತ್ತೆ ಅದರಿಂದನೇ ನಾವು ಬಳಸ್ತೀವಿ. ಮತ್ತು ಅದರಿಂದಲೇ ಸಹ ಎಲ್ಲ ಬೇಕಾದಂಥ ಮನುಷ್ಯನಿಗೆ ಏನೇನು ಬೇಕೇ ಆಗುತ್ತೆ, ಅಂದರೆ ಮನುಷ್ಯನ ಚಟುವಟಿಕೆಗಳಿಗೆ ಏನೇನು ಬೇಕಾಗುತ್ತೆ ಎಲ್ಲನೂ ಸಹ ಪರಿಸರದಿಂದ ಪಡ್ಕೊತೀವಿ. ಮೊದಲು ನೀನು ಮಾನವನಾಗು. ಏನಾಗು? ಮೊದಲು ಮಾನವನಾಗು, ತದನಂತರ ನೀನು ದೊಡ್ಡ ವ್ಯಕ್ತಿಯಾಗು, ಏನಾದರೂ ಆಗು ಅಂತ ಹೇಳುತ್ತದಂತೆ. ಯಾಕೆ ಹೇಳ್ತದೆ ಅಂದರೆ ಪ್ರಕೃತಿ, ಈಗ ನಾವು ಹೇಳ್ತಿರೋ ಟಾಪಿಕ್ಕು ಅದೇ, ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ. ಈಗ ನಾವು ಅಂದ್ಕೋಬೋದು ಪರಿಸರ ಸಂರಕ್ಷಣೆ ಅನ್ನೋದು ನಮ್ಮ ಹೊಣೆ ಅಂತ. ಬಟ್ ಆದರೆ ನಾವು ಏನು ಅಂದ್ಕೊತಿದ್ದೀವಿ, ಪರಿಸರ ನಮ್ಮದು, ಹೊಣೆ ಬೇರೆಯವ್ರದ್ದು ಅನ್ನೋಂಗಾಗಿದೆ. ಹಾಗೆ ಪರಿಸರ ಏನೇನು ನಮಗೆ ಕೊಡ್ತಿದೆ ಅಂದರೆ ಗಾಳಿ, ಮರ, ಹಸಿರು, ಎಷ್ಟು ಚಂದ ನೀರಲ್ಲ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದಕ್ಕೆ ತೊಂದರೆನೇ ಕೊಡ್ತಿದ್ದೀವಿ. ಆದರೆ ತೊಂದರೆ ಕೊಟ್ಟರು ಆ ಪರಿಸರ ನಮಗೆ ಕೊಡ್ತಿರೋದು ಹಚ್ಚ ಹಸಿರು, ಇಂಥ ಚಂದವಾದ ನೀರು ಅಲ್ವಾ. ಹಾಗೆ ನಾವು ಅಂದ್ಕೋಬೋದು, ಹಾಳು ಮಾಡಿದ್ರೆ ಏನು ಸಿಗುತ್ತೆ ನಮಗೆ. ಇವತ್ತು ನಾವು ಹಾಳು ಮಾಡ್ಬೋದು, ಅದೇ ಮುಂದಿನ ಜನ್ರೇಷನಿಗೆ ನಮಗೆ ಅದು ನೋಡೋಕ್ಕೆ ಸಿಗಲ್ಲ. ಮುಂದಿನ ಜನ್ರೇಷನ್ ಅವರು ಫೋಟೋದಲ್ಲಿ ನೋಡೋ ಪರಿಸ್ಥಿತಿ ಬರ್ಬೋದು. ತುಯ್ಯರು ಭಾಷಣ ತುಯ್ಯರು ಆತ್ ಪೊರ್ತನಗ ಪಿಕ್ ಆ್ಯಂಡ್ ಆ್ಯಕ್ಟ್ ಶುರುವಾಂಡ್ ಪಿಕ್ ಆ್ಯಂಡ್ ಆ್ಯಕ್ಟ್ ದ ರೂಲ್ಸ್ ದಾದಂದು ಪನ್ನಡ ಅಗಲ್ ಪಾತೆರುಲಿ ಆಯ್ತು. ಸೊ ಇಸ ಪಿಕ್ ಆ್ಯಂಡ್ ಆ್ಯಕ್ಟ್ ದ ಒಂಜಿ 2-3 ಕ್ಲಿಪ್ಪಿಂಗ್ಸ್ ಮಾಡಿ ಬರ್ಪೆ ತೂಲೆ. ಅಯ್ಯೋ ನಾನು ಬುಕ್ ಬಿಟ್ಟೆ ಅಮ್ಮ, ಈಗ ನನಗೆ ತಿಂಡಿ ಬೇಡ. ಅಯ್ಯಯ್ಯೋ ನಾನು ಊಟ ಬಾಕ್ಸ್ ಬಿಟ್ಟೆ, ನನಗೆ ತಿಂಡಿ ಬೇಡ ಅಂದೆ ಅಲ್ಲ, ನನಗೀಗ ಬೇಡ. ಬನ್ನಿ ಎಲ್ಲ ಬನ್ನಿ. ನಡೀರಮ್ಮ, ಮುಂದೆ ಜಾಗ ಇದೆ, ನಡೀರಮ್ಮ. ಎಷ್ಟು ಅಂತ ಇಲ್ಲ ನಿಂತ್ಕೊಂತೀರಾ? ಹಿಂದೆ ಬರೋರಿಗೆ ಜಾಗ ಬಿಡಿ, ಮುಂದೆ ಬರೋರಿಗೆ ಮುಂದೆ ಹೋಗಿ. ಟಿಕೆಟ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್. ಎಲ್ಲರೂ ಬೆಳಗ್ಗೆ ನಾಷ್ಟ ಮಾಡಿದ್ದೀರಾ? ಏನು ಇವಾಗ ತುಂಬಾ ಜೋಶಲ್ಲಿದ್ದೀರಾ? ಹೌದಾ, ಸರಿ. ನಾನು ಇವತ್ತು ಎಂತ ಚಾಪ್ಟರ್ ಮಾಡ್ತಿದ್ದೀನಿ ಗೊತ್ತಾ? ಮೊಬೈಲ್ ಕಡಿಮೆ ಬಳಕೆ ಮಾಡಬೇಕು. ಮೊಬೈಲನ್ನು ಕಡಿಮೆ ಬಳಕೆ ಮಾಡಬೇಕು. ಯಾಕೋ ನಗಾಡ್ತಾ ಇದೆಯಾ? ನಿಜಗಳೋ? ಮೊಬೈಲ್ ಕಡಿಮೆ ಬಳಕೆ ಮಾಡಬೇಕು, ಇಲ್ಲ ಕಣ್ಣು ಹೋಗ್ತವೆ ನೀವು. ರೇಡಿಯಸ್ ಎಲ್ಲ ಬಂದು ಆಯ್ತಾ? ಅರ್ಥ ಆಯ್ತಾ? ನೀವೆಲ್ಲ ಇನ್ನ ಸಣ್ಣ ಮಕ್ಕಳು, ಮೊಬೈಲ್ ಎಲ್ಲ ಜಾಸ್ತಿ ನೋಡಬಾರ್ದು. ಅದನ್ನೆಲ್ಲ ಕೆಟ್ಟ ಬರ್ತಾವೋ, ಮಾತು ಕೇಳ್ರಿ. ಮಾನ್ಯ ಮತ ಬಾಂಧವರೇ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಆಶ್ವಾಸನೆಗಳನ್ನ ಕೊಡ್ತೇನೆ. ಏನು ಅಂತಂದರೆ, ನಿಮ್ಮ ನಂಬಿಕೆಗಳನ್ನ ನಾನು ಉಳಿಸ್ಕೊತೇನೆ. ನೀವು ನನಗೆ ಮತ ಮಾಡಿದಲ್ಲಿ ನಾನು ನಿಮಗೆ ಎಷ್ಟು ಅಂತಂದರೆ ನಿಮ್ಮ ದಿನನಿತ್ಯ ಖರ್ಚು ಏನೇನಿದೆ ದಿನನಿತ್ಯ ಖರ್ಚುಗಳಿಗೆಲ್ಲ ಕಡಿಮೆ ಬರೋ ಥರ ಮಾಡಿಕೊಡ್ತೀನಿ. ನನ್ನ ಗುರುತು ಹಸ್ತಕ್ಕೆ ನೀವು ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸಿ ನಾನು ನಿಮ್ಮ ಆಶ್ವಾಸನೆಗಳನ್ನು ಉಳಿಸ್ಕೊತೀನಿ. ಆಯಿತಾ? ಬೇರೆ ಪೊಲಿಟಿಷಿಯನ್ ಅವ್ರಿಗೆ ನಂಬಕ್ಕೆ ಹೋಗಬೇಡಿ. ನಾನು ನಿಮ್ಮೊಟ್ಟಿಗೆ ಇದ್ದೀನಿ. ನಾನು ಕೂಡ ನಿಮ್ಮವನೇ. ನಾನು ಕೂಡ ನಿಮ್ಮ ಒಳಗೆ ಒಬ್ಬ.
ಈಗ ನಿರ್ಣಾಯಕರ ಮಾತು ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಇವರಿಂದ. ಎಸ್, ನಾನು ಎಲ್ರಿಗೂ ಹೊಸಬಳು ಅಲ್ವಾ. ನಾನು ಆ್ಯಕ್ಚುಲಿ ಸುಚಿತ್ರಕ್ಕನ ಹಸ್ಬೆಂಡಿದ್ದು ಫ್ರೆಂಡ್ ನಾನು. ಓಕೆ, ಸೊ ನಮ್ಮ ಪರಿಚಯ ಆದದ್ದು ಅವರದ್ದು ಮದುವೆ ನಂತರ. ಸೊ ನಾನು ತುಳುವಲ್ಲಿ ತುಂಬ ಮಾತಾಡ್ತೇನೆ, ಬಟ್ ಕನ್ನಡದಲ್ಲಿ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಏನು ಹೇಳ್ತೇನೆ ಅಂತ. ಒಂದೆರಡು ತುಳು ವರ್ಡ್ಸ್ ಕೂಡ ಬರ್ಬೋದು. ಮತ್ತು ಹಾಸ್ಟೆಲ್ ಅಂತ ಹೇಳಿದರೆ ನನ್ನ ಪ್ರಕಾರ ನಾನು ಹಾಸ್ಟೆಲ್ ಅನ್ನುವಂತಹ ವರ್ಡನ್ನು ಯಾವಾಗ ಯೂಸ್ ಮಾಡ್ತೇನೆ ಅಂತ ಹೇಳಿದರೆ, ನನ್ನ ಮಗ ನನಗೆ 2 ಗಂಡು ಮಕ್ಕಳು, ಒಬ್ಬ 6th ಒಬ್ಬ 3rd. ಸೊ ಅವರು ತುಂಬ ಹಠ ಮಾಡ್ತಾರಲ್ವ. ತುಂಬ ಹಠ ಮಾಡುವಾಗ ನಾನು ಹೇಳೋದುಂಟು, ತೆಗೆದು ಹಾಸ್ಟೆಲಿಗೆ ಹಾಕ್ತೇನೆ ನೋಡು ಅಂತ. ತೆಗೆದು ಹಾಸ್ಟೆಲಿಗೆ ಹಾಕ್ತೇನೆ. ನಮ್ಮ ಪ್ರಕಾರ ಹಾಸ್ಟೆಲ್ ಹೇಳಿದರೆ ಅದೊಂದು ಪನಿಷ್ಮೆಂಟ್, ಇಟ್ಸ್ ಅ ಪನಿಷ್ಮೆಂಟ್. ನನ್ನ ಮಗನಿಗೆ ನಾನು ಸುಮ್ಮನೆ ಒಂದು ಚೀಟಿ ತೆಗೆದು ತೋರಿಸೋದುಂಟು, ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಬಂದಿದ್ದೇನೆ, ಇನ್ನು ನಿನ್ನನ್ನು ಹಾಸ್ಟೆಲಿಗೆ ಹಾಕ್ತೇನೆ ಅಂತ. ನನ್ನ ತಲೆಯಲ್ಲಿ ಇವಾಗ ಸಹ ಉಂಟು ಹಾಸ್ಟೆಲ್ ಅಂದರೆ ಒಂದು ಪನಿಷ್ಮೆಂಟ್ ಅಂತ. ಬಟ್ ನಂಗೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಹಾಸ್ಟೆಲ್ ಈಸ್ ನಾಟ್ ಅ ಪನಿಷ್ಮೆಂಟ್. ಯಾಕಂತ ಹೇಳಿದರೆ ನಾವು ಒಂದು ಜಾಗಕ್ಕೆ ಹೋದ ಮೇಲೆ ನಮಗೆ ಗೊತ್ತಾಗೋದು ಆ ಜಾಗದ ಒಂದು ವ್ಯಾಲ್ಯೂ ಆಗಿರ್ಬೋದು, ಮೌಲ್ಯ ಆಗಿರ್ಬೋದು. ಆ ಜಾಗಕ್ಕೆ ಹೋದಾಗ ಮಾತ್ರ ನಮಗೆ ಆ ಸ್ಥಳದ ಒಂದು ಮೌಲ್ಯ ನಮಗೆ ತಿಳಿದು ಬರ್ತದೆ. ಸೊ ಇಲ್ಲಿವರೆಗೆ ಸುಮಾರು 2 ಗಂಟೆಗಳ ಕಾಲ ನಮ್ಮ ತೀರ್ಪುಗಾರರು ಪ್ರಿಯಾಂಕಾ ಸಂತೋಷ್ ಮತ್ತು ಶ್ರೀದೇವಿ ಅವರು ನಮ್ಮೊಟ್ಟಿಗಿದ್ದು ನಮ್ಮ ವಿದ್ಯಾರ್ಥಿಗಳ ಕೆಲವು ಸ್ಪರ್ಧೆಗಳಿಗೆ ಜಡ್ಜ್ಮೆಂಟ್ಗಳನ್ನೆಲ್ಲ ಮಾಡಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ನಮ್ಮ ನಿಲಯದ ಪರವಾಗಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಪುಟ್ಟ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಇತ್ತೆ ತುಯ್ಯರು ಈ ಒಂಜಿ ಕಾಂಪಿಟೇಷನ್ಸ್ ಪಿಕ್ ಆ್ಯಂಡ್ ಆ್ಯಕ್ಟ್ ಆದಿಪ್ಪಡು ಆಯ್ಡ್ಬಕ್ಕ ನಮ್ಮ ಸ್ಪೀಚ್ ಇತ್ತಂಡು, ಆಯ್ಡ್ಬಕ್ಕ ಸಿಂಗಿಂಗ್ ಇತ್ತಂಡು. ಸೊ ಮೂಜಿ ಕಾಂಪಿಟೇಷನ್ ಇತ್ತಂಡು. ಮೂಜಿ ಕಾಂಪಿಟೇಷನ್ದ ರಿಸಲ್ಟ್ ಉಂಡು ನಮ್ಮಡ. ಸೊ ಪಿಕ್ ಆ್ಯಂಡ್ ಸ್ಪೀಚ್ ಅವು ಪಿಕ್ ಆ್ಯಂಡ್ ಆ್ಯಕ್ಟ್ ಐಟ್ ಫಸ್ಟ್ ಪ್ಲೇಸ್ ಅಂಕಿತಾ, ಸೆಕೆಂಡ್ ಪ್ಲೇಸ್ ಕಲ್ಪನಾ, ಥರ್ಡ್ ಪ್ಲೇಸ್ ಚಂದನ ಆಗಲೇ ತಿಕ್ಕಂಡು. ಆಯ್ಡ್ಬಕ್ಕ ನೆಕ್ಸ್ಟ್ ಸಿಂಗಿಂಗ್ಡು ಸುಚಿತಾ ಫಸ್ಟ್ ಪ್ಲೇಸ್, ಬಾರಿ ಶೋಕ್ ಪಂತೆರು ಅವು ಒಂಜಿ ಸಾಂಗ್. ಆಡ್ಬಕ್ಕ ಸೆಕೆಂಡ್ ಪ್ಲೇಸ್ ನಿಶಾ, ಥರ್ಡ್ ಪ್ಲೇಸ್ ವರ್ಷಿತಾ, ಥರ್ಡ್ ಪ್ಲೇಸ್ ವರ್ಷಿತಾ. ಆಡ್ಬಕ್ಕ ನಮ್ಮ ನೆಕ್ಸ್ಟ್ ಇತ್ತೀನಿ ಸ್ಪೀಚ್ ನಮ್ಮ ಪೊಲ್ಯೂಷನ್ದ ಎನ್ವೈರ್ಮೆಂಟ್ದ ಬಗ್ಗೆ. ಸೊ ಫಸ್ಟ್ ಪ್ಲೇಸ್ ನಿಶಾ, ಸೆಕೆಂಡ್ ಪ್ಲೇಸ್ ಪ್ರಿಯಾಂಕಾ ನಾಯಕ್, ಇಂಗ್ಲೀಷ್ ಪಂಡಿರ್ತಲ್ಲ ಯಾರೀಗ. ಇವಾಗ ಥರ್ಡ್ ಪ್ಲೇಸ್ ಚಂದನ. ಮಾತ್ರ ಜೋಕುಲ್ಲ ಏನು ಚೆಕ್ತಿರ್ಕೊಂಡು ಒರೆಯೋರ್ದೊರು ಐಟಮ್ ಅಲ್ದರು. ಆಗಲಿಗೆ ಒಂಜಿ ಚೂರು ನನ್ನೆಲ್ಲ ಪ್ರಿಪ್ರೇಷನ್ ತಿಕ್ಕಂಡ, ಒಂಜಿ ಗೈಡೆನ್ಸ್ ತಿಕ್ಕಂಡ, ಟ್ರೈನಿಂಗ್ ತಿಕ್ಕಂಡ. ಆಗಲಿ ಭಾರಿ ಎಡ್ಡೆ ಒಂಜಿ ಮಲ್ಪೆ ಪರ್ಫಾರ್ಮೆನ್ಸ್ ಅಂತ ಕೊರೋಲಿ ಅಂದು ಎನ್ನ ಒಂಜಿ ಅನಿಸಿಕೆ. ಸೊ ನಿಖಲ್ನ ಪ್ರಕಾರ ಏರು ಫಸ್ಟ್ ಸೆಕೆಂಡ್ ಅವೇ ನಿಖಲ್ ಕಮೆಂಟೆಡ್ ಪಾಡೋಲಿ ಒಂದು ಎಂಕಲ್ನ ಜಡ್ಜ್ಮೆಂಟ್ ಎಂಕುಲ್ ಪನ್ನಿ ಮೇರು ಮಸ್ತ್ ಎಡ್ಡೆ ಒಂಜಿ ಜಡ್ಜ್ಮೆಂಟ್ ಕೊರಿಯರ್. ಲಾಸ್ಟ್ ಟೈಮ್ ನಾನು ಸುಚಿತ್ರಕನಗನ ಫ್ಲ್ಯಾಟ್ಗ್ಲ ಪೋದಿತ್ತೆ ದೀಪಾವಳಿ ಟೈಮ್ಗೆ ಐತ ಒಂಜಿ ವೀಡಿಯೋ ಪಾಡೋಡೋದು ಮಸ್ತ್ ಆಸೆ ಇತ್ತು. ಬಟ್ ನಾನೇನು ಮಲ್ತೆ ಬಂದರೆ ಶಾರ್ಟ್ಸ್ ಮಲ್ತೆ ಅಂಚದೆಂಕ್ ಶಾರ್ಟ್ಸ್ ಮಸ್ತ್ ಲೆಂದಿ ಆಂಡ್ ಅಂಚದೆಂಕ್ ಅವು ಶಾರ್ಟ್ ವೀಡಿಯೋ ಮಲ್ಪೆರೆಗೆ ಆಯ್ಜಿ. ನೆಕ್ಸ್ಟ್ ಟೈಮ್ ನೀ ಲೆತ್ತೆರಡ ಪೋಯಡ ಏನಿಲ್ಲ ಇಂಚನೆ ಲಾಂಗ್ ವೀಡಿಯೋನೇ ಮಲ್ತು ಪಾಡುವೆ. ಅಲ್ಪ ಎಂಕಲ್ ಗುಡ್ದಿಪ್ಪದಲ್ಲ ಒಂಜಿ ಜಡ್ಜ್ಮೆಂಟ್ ಮಲ್ತಿದ್ದ ಭಾರಿ ಎಡ್ಡೆ ಪ್ರೋಗ್ರಾಮ್ ಕೊರ್ದಿತ್ತೇರು. ಅಂಚ ಇನಿ ಖುಷಿ ಆಂಡ್ ಒಂಜಿ ಜಡ್ಜ್ ಲೆತ್ತೆರೆ ಎಂಕಲ್ ಏನು ನೆಕ್ಸ್ಟ್ ಎಲ್ಲ ಲೆಪ್ಪು ಎಂದು ಪಂತೇರು ಫ್ಯೂಚರ್ಡ್ ಒಂಜಿ ಆತ ಎಡ್ಡೆ ವೀಡಿಯೋಸ್ ತೊಟ್ಟು ನಿಖಿಲನ ತುಂಬ ತೋರ್ಪೆ. ಇತ್ತೆ ಅಲ್ಪ ಪೂರ ಆದ ರಿಸಲ್ಟ್ ಪೂರ ಎಂಕಲ್ ಪೂರ ಬರೆಯ ಪೇಪರ್ಡು ಬರೆದು ಇತ್ತೆ ಇಲ್ಲಗ ಬೈದೆ ಇಲ್ಲಡಿನಿ ಚಿಕನ್ ಮಲ್ದೇರಿಗೆ ಮೊಗ್ಗುಲು ಬಲ್ತಾಂಡಿಯ ಒಣಸ್ಗೊಲ್ಲಿತ್ತೇರು ಮೊಗ್ಗುಲು ಒಣಸ್ಗೊಲ್ಲಿನಾಗಲು ಬಲ್ತೊಡಿಯರು 2 ಜನ ಹೊಡೆ ಹೋಯ್ಯರು ಮೊಗ್ಗುಲು. ಕೋರಿ ಸುಕ್ಕ ಬಕ ಕೋರಿ ಕಬಾಬು ಪೂರ ಎಲ್ಲೂ ಬಿಡ್ತು ಜೊಲ್ಲು ಮೊಲ್ಲ ಮಟ್ಟಲ್ಲಿ ಖಾಲಿ ಆತಂಡು ದಾಲೆ ಇಜ್ಜಿ ಮೊಲ್ಲ ಮಟ್ಟಳ್ಳು ತೋಜಲ್ಲ ಏನಕ್ಕೆ ಅಜಿಪ್ ಮಂದಿರ ಎಂಕಲಿಗೆ ನೀ ಕೋರಿ ಸುಕ್ಕ ತುಲಿ ಕೋರಿದ ಸುಕ್ಕ ಮಲ್ದಿನಿ. ಆಡ್ಬಕ್ಕ ಕಬಾಬ್ ತೋಜ ದೇ ಕಬಾಬ್ ಪೊಡಿ ಕಬಾಬ್ ಕಿನಿನ್ಯ ಪಿಜ್ಜಾ ಕಬಾಬ್ ಇತ್ತೆ ಉಂಡ್ರೆ ಉಂಡು ಜೋರು ಬಡಾಪುಂಡು ತುಕ್ಕ ಕಬಾಬ್ ಎಂಚಾತಂದು ತಗೊಂಡು ಪಪ್ಪ ಅಲ್ದಿನಿ ಅಮ್ಮ ಕಬಾಬ್ ಕೈ ತೆಕ್ಕದೆ ನನ್ನ ಪನೋಚಿ ಕೈ ತೆಕ್ಕದ ಜಂದು ಮತ್ತು ಕೈ ತೆಕ್ಕದೆ ಅದಾತು ಬಾಯ್ಲರ್ ಕಾಯ್ಕೊಂಡು ಜೋರು ಬಡಲ್ಲ ಅವನೊಂದು ಮತ್ತೆ ಸುಕ್ಕ ಬಕ ಕಬಾಬ್ ಪಾರ್ದು 2 ಒಣಸ್ ಮಲ್ಪೆ ಬಲೆ ಇನ್ನಿತ ಪೂರ ವೀಡಿಯೋ ನಿಗಲ್ ತೂಯರು ನಿಗಲಿಗೆ ಈ ವಿಡಿಯೋ ಇಷ್ಟ ಆತನಂದು ಏನೊಂದು ನಾನು ಪ್ರಯತ್ನ ಮಲ್ಪೆ ಉಡುಪಿದ ಎಡ್ಡೆ ಜಾಗೋಗು ಪೂರ ಭೇಟಿ ಕೊರ್ದು ಅಲ್ಪದ ಒಂದು ವೀಡಿಯೋ ಮಲ್ಪುನ
ಆಯ್ಡ್ಬಕ್ಕ ನಾನು ಬರ್ಸ ಸುರ ಹಾಪುಂಡು ಬರ್ಸೋಗು ಪುರದ ಅದು ಸ್ಪೆಷಲ್ ಉಪ್ಪುಂಡು ಆ ಒಂಜಿ ಅಡಿಗೆ ಮಲ್ಪುನಲ್ಲ ಪ್ರಯತ್ನ ಮಲ್ಪೆ ಪೂರ ವೀಡಿಯೋಲ ಆಯ್ನಾತ್ ಸುಮಾರು ಎಡಿಟ್ ಮಲ್ತಿದ್ದಿನ ವೀಡಿಯೋ ಉಂಡು ಅವೇನು ಪೂರ ಇಂಕ ಅಪ್ಲೋಡ್ ಮಲ್ಪೆರಿಗೆ ಪುಡ್ಸೋತಾ ಒಂದಿಜ್ಜಿ ಎಡಿಟ್ ಮಲ್ಪೆರೆಲ್ಲ ಪುಡ್ಸೋತಾ ಒಂದಿಜ್ಜಿ ಅಂಚಾದು ಆಯ್ನತ್ ಬೇಗ ಬೇಗ ವೀಡಿಯೋ ಮಲ್ತು ಬೇಗ ಬೇಗ ಎಡಿಟ್ ಮಲ್ತದು ಎನ್ನ ಚಾನಲ್ ಅಪ್ಲೋಡ್ ಮಲ್ಪೆ ವೀಡಿಯೋಸ್ ಪೂರ ಇಂಚೆನೆ ತೊಗೊಂಡು ಪ್ಲೇ ನಿಕ್ಲಿಗೆ ಈ ಒಂಜಿ ವೀಡಿಯೋ ಇಷ್ಟ ಆತನಂದು ಅನ್ನೋದು ನನ್ನ ಒಂಜಾತ್ ಎಡಿಟ್ ವೀಡಿಯೋಸ್ ಒಟ್ಟಿಗೆ ಯಾ ನಿಕ್ಲಿನ ದುಂಬತ್ತ ಬರ್ಪೆ ಅದೊಂಬಿಟ್ಟು ಎನ್ನ ಚಾನಲ್ ಅಂತ ಒಂದು ಪ್ಲೇ ದಿಸ್ ಇಸ್ ಪ್ರಿಯಾಂಕಾ ಸಂತೋಷ್ ಸೈನಿಂಗ್ ಆಫ್ ಮಾತಿರೆಗ್ಲಾ ಬಾಯ್ ಬಾಯ್